ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಈಗಾಗಲೇ ಮಾರ್ಗಸೂಚಿ ಬಿಡುಗಡೆಗೊಂಡಿದೆ. ಮದುವೆ ಸಮಾರಂಭಕ್ಕೆ ಕೇವಲ 50 ಜನರನ್ನ ಸರ್ಕಾರ ನಿಗದಿಪಡಿಸಿತ್ತು. ಈ ಕುರಿತಾಗಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆಬಿ ಅವರು ಇನ್ನಷ್ಟು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಭಾನುವಾರ ಮತ್ತು ಸೋಮವಾರ ಬಹಳಷ್ಟು ಶುಭ ಕಾರ್ಯಗಳು ಇರುವುದರಿಂದ ಮದುವೆಗೆ ಬರುವ 50 ಜನ ಅತಿಥಿಗಳ ಪಟ್ಟಿಯನ್ನ ಆಯಾ ವಲಯದ ಅಧಿಕಾರಿಗಳಿಗೆ ನೀಡುವಂತೆ ಸೂಚನೆಯನ್ನು ನೀಡಿದ್ದಾರೆ. ಕಾರ್ಪೊರೇಷನ್ ಹಂತದಲ್ಲಿ ಕಾರ್ಪೊರೇಷನ್ ಕಮಿಷನರ್ಗೆ, ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒಗಳ ಅನುಮತಿ ಕಡ್ಡಾಯ ಎಂದಿದ್ದಾರೆ. ಆಸ್ಪಿಸಿಯಸ್ ಡೇ ಇದೆ ಅನ್ನೋದಕ್ಕೆ ಭಾನುವಾರ ಮತ್ತು ಸೋಮವಾರ ಭಾಳಷ್ಟು ಮದುವೆಗಳ ಇದರೊಳಗಡೆ ಆಗಿರೋದು ಗಮನಕ್ಕೆ ಬಂದಿದೆ. ಈ ಒಂದು ಶಾರ್ಟ್ ಟೈಮ್ ಒಳಗಡೆ ಪಾಸಸ್ನ ಮ್ಯಾಸಿವ್ ಆಗಿ ಕೊಡೋದು ಕೂಡ ಕಷ್ಟ ಆಗಬಹುದರಿಂದ ನಾವೀಗ ಆಲ್ರೆಡಿ ಕಾರ್ಪೊರೇಷನ್ ಹಂತದಲ್ಲಿ ಮದುವೆಗೆ ಪರ್ಮಿಷನ್ ಕೊಡೋದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲಿ ಆಯಾ ಚೀಫ್ ಆಫೀಸರ್ಸ್ಗಳಿಗೆ, ಗ್ರಾಮ ಪಂಚಾಯತ್ಗಳಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಡೋದಕ್ಕೆ ಕೊಟ್ಟಿದ್ದೀವಿ. ಈಗ 50 ಜನದ ರಿಸ್ಟ್ರಿಕ್ಷನ್ ಏನು ಹಾಕಿದ್ದಾರೆ, ಯಾರ್ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಏನೇನು ಅನುಮತಿ ಕೊಟ್ಟಿದ್ದಾರೆ ಅವರಿಗೇ ಗೆಸ್ಟ್ ಲಿಸ್ಟು 50 ಜನಗಳ ಲಿಸ್ಟನ್ನು ತೊಗೊಂಡೋಗಿ ಆ ಪರ್ಮಿಷನ್ ಸಿಕ್ಕಿರೋದಕ್ಕೆ ಸರ್ಟಿಫಿಕೇಷನ್ ಮಾಡಿಕೊಂಡ್ರೆ ಆ ಕಾಪಿಯನ್ನು ಪೊಲೀಸ್ನವರಿಗೆ ಟ್ರಾವೆಲ್ ಮಾಡಬೇಕಾದಾಗ ವಿತ್ ಇನ್ವಿಟೇಷನ್ ಕಾರ್ಡ್ ಮತ್ತು ID ಕಾರ್ಡನ್ನು ಅವ್ರು ತೋರಿಸಿದ್ರೆ ಆ ವೆನ್ಯೂಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇದು ಮಾಡಿದ್ವಿ. ಯಾಕೆಂದರೆ ಶಾರ್ಟ್ ಟೈಮ್ ಒಳಗಡೆ ಎಲ್ಲರಿಗೂ ಪಾಸಸ್ ಅದೇ ಪಾಸನ್ನಾಗಿ ಕನ್ಸಿಡರ್ ಮಾಡೋದು. ಯಾಕೆ ಯಾರು ಪರ್ಮಿಷನ್, ಈಗ ನನ್ನ ಮದುವೆ ಎಲ್ಲೋ ಒಂದು ಬಂಟ್ವಾಳದಲ್ಲಿ ಮಾಣಿ ಒಳಗಡೆ ಇದೆ, ಮಾಣಿ ಒಳಗಡೆ ನನ್ನ ಒಂದು ಇದರೊಳಗಡೆ ಇದ್ದರೆ ನಾನು ಮದುವೆ ಮಾಡುವಂಥನು 50 ಜನ ಯಾರು ಗೆಸ್ಟ್ ಬರ್ತಾನೆ ಅನ್ನೋದನ್ನು ಮಾಣಿ ಗ್ರಾಮ ಪಂಚಾಯತಿಯಲ್ಲಿರುವಂಥ PDO ಅವರಿಗೆ ಆ 50 ಜನದ ಪಟ್ಟಿಯನ್ನು ಮಾಡ್ತಾನೆ. ಅದು ಅವರ ವಾಟ್ಸಪ್ ಕಾಪಿ ಮುಖಾಂತರ ಅಥವಾ ಜೆರಾಕ್ಸ್ ಕಾಪಿಯನ್ನು ಹಿಡ್ಕೊಂಡು ID ಕಾರ್ಡನ್ನು ಮತ್ತು ಇನ್ವಿಟೇಷನ್ ಕಾರ್ಡನ್ನು ಟ್ರಾವೆಲ್ ಮಾಡಬೇಕಾದ್ರೆ ಪೊಲೀಸ್ನವರಿಗೆ ತೋರಿಸಿದ್ರೆ ಅವರು ಆ ವೆನ್ಯೂಗೆ ಹೋಗೋದಕ್ಕೆ ಬಿಡ್ತಾರೆ. ಮತ್ತು ಮಾಣಿ PDOನು ಕೂಡ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ಕೂಡ ಆ ಮದುವೆ ನಡೀತಾ ಇರುವಂಥ ಜಾಗದಲ್ಲಿ 50ಕ್ಕಿಂತಲೂ ಜಾಸ್ತಿ ಜನ ಇರದೇ ಇರೋ ಹಾಗೆ ಎನ್ಶೂರ್ ಮಾಡ್ಕೊಳ್ಳೋದಕ್ಕೆ ಕ್ರಮ ವಹಿಸ್ತಾರೆ. ಇನ್ವಿಟೇಷನ್ ಕಾರ್ಡ್ ಬೇಕೇ ಬೇಕು, ಆ ಗೆಸ್ಟ್ ಲಿಸ್ಟಲ್ಲಿರುವಂಥ ID ಕಾರ್ಡ್ ಬೇಕು, ಜೊತೆಗೆ ಅವರು ಏನು ಒಂದು ಪ್ರೂಫ್ ಇದರೊಳಗಡೆ ಹೋಗ್ತಾರೆ. ಈಗ ಒಳಗಡೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲದೆ ಇರೋ ಹಾಗೆ ಅದನ್ನೇ ಇದರೊಳಗಡೆ ಒಂದು ಪಾಯಿಂಟ್ ಸ್ಪಷ್ಟವಾಗಿ ಹೇಳ್ತಾರೆ. ಆ ರಿಚುವಲ್ಸ್ ಏನಿರುತ್ತೆ ಒಳಗಡೆ ಇರೋ ಅರ್ಚಕರು ಅವರು ಸೇರಿಕೊಂಡು ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಾರ್ವಜನಿಕರು ಹೋಗದೆ ಇರೋದಕ್ಕೆ ಇದರೊಳಗಡೆ ಇದೆ. ಸಾರ್ವಜನಿಕರು ಹೋಗೋ ಹಾಗಿಲ್ಲ. ಆ ರಿಚುವಲ್ಸ್ ಮಾಡೋದಕ್ಕೆ ಯಾರು ಬೇಕೋ ಅದನ್ನು ಸೇರಿಕೊಂಡು ಅದನ್ನು ಇದು ಮಾಡ್ಬೋದು. ಒಳಗಡೆ ಯಾರು ಸಾರ್ವಜನಿಕರ ಅವಕಾಶ ಇಲ್ಲದೆ ಇರೋ ಇವತ್ತಿಂದ ನಾವು ಸ್ಟ್ರಿಕ್ಟ್ ಆಗಿ ಇವತ್ತಿಂದನೇ ಕ್ಲೋಸ್.